ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮಾಂತರ ಪ್ರದೇಶವನ್ನ ಕೈಬಿಡಬೇಕು ಎಂಬುದು ಜನರ ಒತ್ತಾಯ ಆಗಿದ್ದು, ಪಟ್ಟಣ ಪಂಚಾಯತ್ ವಿರುದ್ಧ ಯಾರೇ ಪ್ರತಿಭಟನೆ ನಡೆಸಿದರೂ ಜನ ಬೆಂಬಲಿಸುತ್ತಾರೆ ಎಂದು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ತಿಳಿಸಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜತೆ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದವರ ನೋವಿಗೆ ಸ್ಪಂದಿಸುವವರು ಬೇಕಾಗಿದ್ದಾರೆ. ಬೈಂದೂರು ಪಟ್ಟಣ ಪಂಚಾಯತ್ನಿಂದ ಗ್ರಾಮಾಂತರ ಭಾಗವನ್ನ ಪ್ರತ್ಯೇಕಿಸುವ ಬಗ್ಗೆ ಪ್ರಕ್ರಿಯೆ ಆರಂಭವಾಗಿದೆ. ಪಟ್ಟಣ ಪಂಚಾಯತ್ಗೆ ಯಾವ ಗ್ರಾಮಗಳು ಸೇರಬೇಕು, ಯಾವ ಗ್ರಾಮ ಕೈ ಬಿಡಬೇಕೆಂಬ ಚರ್ಚೆಗಳು ನಡೀತಾ ಇವೆ. ಬೈಂದೂರು ಬಿಜೆಪಿಯ ಒಳಗೆ ಕಾರ್ಯಕರ್ತರು ಮಾತ್ರ ಕೈ ಆಡಿಸಲು ಸಾಧ್ಯ ಮತ್ತು ಕಾರ್ಯಕರ್ತರು ಹೇಳಿದ್ದು ಮಾತ್ರ ನಡೆಯೋದು. ಕಾಂಗ್ರೆಸ್ನವರು ಕೈ ಆಡಿಸುತ್ತಿದ್ದಾರೆ ಎಂಬುದೆಲ್ಲ ಬೈಂದೂರಿನಲ್ಲಿ ನಡೆಯುವುದಿಲ್ಲ. ಬೈಂದೂರಿನಲ್ಲಿ ಬಿಜೆಪಿಯು ನಾಯಕ ಪ್ರಧಾನ ಪಕ್ಷ ಅಲ್ಲ. ಕಾರ್ಯಕರ್ತರು ಸ್ಟ್ರಾಂಗ್ ಇರುವವರೆಗೆ ಇಂಥದ್ದೆಲ್ಲ ನಡೆಯುವುದಿಲ್ಲ ಎಂದು ತಿಳಿಸಿದರು. ಏಕದಮ್ ರೂರಲ್ ಏರಿಯಾ, ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು. ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ, ಸಾವಿರಾರು ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. 94C ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದುಬಿಟ್ರೆ ಅವ್ರು ಯಾವ ಕೆಲಸಗಳು ಆಗೋದಿಲ್ಲ. ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು. ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು. ಸೊ ಅವರ ಡಿಮಾಂಡ್ ಏನು ಕೇಳಿದರೆ, ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೇಟ್ ಮಾಡಿ, ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ. ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು. ಹಾಗಾಗಿ ಹಿಂದೆ ಸರ್ಕಾರವು ಸಹಿತ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಬೇಕು ಅಂತೇಳಿ ಹೇಳಿದ ಯಾರಿದ್ದಲ್ಲ ಪಂಚಾಯತ್ ನಿರ್ಣಯಗಳಿತ್ತು, ಅದರ ಆಧಾರದ ಮೇಲೆ ಪಟ್ಟಣ ಪಂಚಾಯತ್ ಮಾಡಿ ಅಂದಿದ್ದಾರೆ ಬಿಟ್ಟರೆ ರೂರಲ್ ಏರಿಯಾ ಸೇರಿಸುವಂಥದ್ದು ಯಾರು ಹೇಳಿರುವುದಿಲ್ಲ. ಸೊ ಅಧಿಕಾರಿಗಳು ಅದಕ್ಕೆ ಬೇಕಾದಷ್ಟು ಜನಸಂಖ್ಯೆ, ಏರಿಯಾ, ವ್ಯಾಪ್ತಿ ಅಂತೇಳಿ ಹೇಳಿ ಸೇರಿಸಿದ್ದಾರೆ. ಈ ಮಿಸ್ಟೇಕ್ ಆಗಿದೆ. ಸೊ ಈ ಮಿಸ್ಟೇಕನ್ನು ಸರಿಪಡಿಸಬೇಕಿದ್ರೆ ಬೈಫರ್ಕೇಷನ್ ಆಗಬೇಕು. ಅದಕ್ಕೆ MLA ರಿಪೋರ್ಟ್ ಹೋಗಿದೆ, MP ಅವ್ರದ್ದು ರಿಪೋರ್ಟ್ ಹೋಗಿದೆ, DC ರಿಪೋರ್ಟ್ ಹೋಗಿದೆ. ಇಂತಿಷ್ಟು ಏರಿಯಾಗಳಲ್ಲಿ ಇಂತಿಷ್ಟು ಏರಿಯಾ ಬೈಫರ್ಕೇಟ್ ಆಗಬೇಕು ಅಂತೇಳಿ ಇದೆ. ಸೊ ಅದು ರಿಟರ್ನ್ ಬಂದಿದೆ. ಪುನಃ ನಾವೀಗ ಎಲ್ಲರದ್ದನ್ನು ವಾರ್ಡ್ ವೈಸ್ ಅಭಿಪ್ರಾಯಗಳನ್ನು ತಗೊಂಡು ಮತ್ತೆ ಯಾವ ಏರಿಯಾ ಬೇಕು ಅಂತಾರೆ, ಯಾರು ಬೇಡ ಅಂತಾರೆ ಅದನ್ನೇ ಬೈಫರ್ಕೇಟ್ ಮಾಡಿ ಕಳಿಸಿದ್ದೆವು. ನಾವು ಏಕಾಏಕಿ ಪಟ್ಟಣ ಪಂಚಾಯತ್ ಬೇಡ ಅನ್ನೋ ತೀರ್ಮಾನದಲ್ಲಿದ್ದೆವು. ಹಿಂದೆ 3 ಪಂಚಾಯತ್, ಪಡುವರಿ ಪಂಚಾಯತ್, ಎಡತರೆ ಪಂಚಾಯತ್, ಬೈಂದೂರು ಪಂಚಾಯತ್ ಅಂತ ಇದ್ದದ್ದು. ಅದೇ ರೀತಿ ಬೇಕು ಅನ್ನೋದು ಈಗ ನಮ್ಮ ಒಂದು ಡಿಮಾಂಡು. ಒಂದು ಹಂತದವ್ರು ಅದನ್ನು ಕೇಳ್ತಾರೆ. ಇನ್ನು ಕೆಲವರು ಏಕದಮ್ ಸಿಟಿ ಅಂತೇಳಿ ಏನಿದೆ ಅಲ್ಲಿ ಅನುದಾನಗಳು, ಅಭಿವೃದ್ಧಿ, ಎಲೆಕ್ಷನ್ ಆದರೆ ಬಾಡಿ ಅಂತಿದ್ದರೆ ನಿಮಗೆ ಅಭಿವೃದ್ಧಿ ಮತ್ತೊಂದು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅದೂ ಬೇಕು ಅಂತ ಹೇಳುವವರಿದ್ದಾರೆ.